ಬರಗೂರು ಹೊಸ ಬಿದರಹಳ್ಳಿ ಗ್ರಾಮದಲ್ಲಿನ ನಿವೇಶನ 20 ಎಕರೆ ಗ್ರಾಮ ಠಾಣಾ ಜಾಗವನ್ನು ನಿವೇಶನ ವಂಚಿತರಿಗೆ ಹಂಚಲು ಶೀಘ್ರದಲ್ಲೇ ಕ್ರಮವಹಿಸುವಂತೆ ಅಧಿಕಾರಿಗಳಿಗೆ ಶಾಸಕ ಅನಿಲ್ ಚಿಕ್ಕಮಾದು ತಾಕೀತು ಮಾಡಿದರು. ತಾಲೂಕಿನ ಹೊಸ ಬಿದರಹಳ್ಳಿ ಗ್ರಾಮದಲ್ಲಿ ಶನಿವಾರ ಹೊಸ ಬಿದರಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ನಡೆದ ಜನಸಂಪರ್ಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಗ್ರಾಮದಲ್ಲಿ 79 ಎಕರೆ ಗ್ರಾಮ ಠಾಣಾ ಜಾಗದ ಪೈಕಿ 40 ಎಕರೆಯಲ್ಲಿ ಗ್ರಾಮಸ್ಥರು ವಾಸಿಸುತ್ತಿದ್ದು 8 ಎಕರೆಯಲ್ಲಿ ಅಂಬೇಡ್ಕರ್ ವಸತಿ ಶಾಲೆ ನಿರ್ಮಿಸಲು ಗುರುತಿಸಲಾಗಿದೆ. 1 ಎಕರೆಯನ್ನು ಪಂಚಾಯಿತಿ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಿಸಿದೆ. ಇನ್ನುಳಿದ 30 ಎಕರೆ ಜಾಗವನ್ನ ಗ್ರಾಮದಲ್ಲಿ ನಿವೇಶನ ವಂಚಿತರಾದವರಿಗೆ ಹಂಚಬೇಕಿದೆ. ಇದಕ್ಕಾಗಿ 1 ವಾರದೊಳಗೆ ಅಧಿಕಾರಿಗಳು ಸೂಕ್ತ ದಾಖಲಾತಿಗಳನ್ನು ತಯಾರಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಇದಲ್ಲದೆ ಬಿದರಹಳ್ಳಿ ವೃತ್ತದಲ್ಲಿರುವ ನಿವಾಸಿಗಳಿಗೆ ನೀರಾವರಿ ಇಲಾಖೆಯಿಂದಲೂ 2 ಎಕರೆ ಜಾಗ ಗುರುತಿಸಲಾಗಿದೆ. ಶೀಘ್ರದಲ್ಲೇ ಹಂಚಿಕೆ ಮಾಡಲು ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲಾಗುವುದು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಗ್ರಾಮಗಳು ಕಾಡಂಚಿನ ಗ್ರಾಮಗಳು ಹೆಚ್ಚಾಗಿ ಕಂಡುಬರಲಿದ್ದು, ರೈತರಿಗೆ ಸಾಗುವಳಿ ನೀಡಿಲ್ಲದಿರುವುದು ಗಮನಕ್ಕೆ ಬಂದಿದೆ. ಈಗಾಗಲೇ ಸಾಗುವಳಿ ಮಂಜೂರಾದ ರೈತರಿಗೆ ಸಾಗುವಳಿ ನೀಡಲಾಗಿದೆ. ಉಳಿದ ರೈತರಿಗೆ ವಿತರಿಸಲು ಅಧಿಕಾರಿಗಳು ಕ್ರಮ ವಹಿಸಲಿದ್ದಾರೆ ಎಂದು ಅವರು ಹೇಳಿದರು. ಗ್ರಾಮದ ಮುಖಂಡ ಅಂಕನಾಯಕ ಮಾತನಾಡಿ, ಗ್ರಾಮದಲ್ಲಿ 12 ಎಕರೆಯ ಕೆರೆ ಒತ್ತುವರಿಯಾಗಿದ್ದು, ಸರ್ವೆ ಮಾಡಿಸಿ ಒತ್ತುವರಿಯಾದ ಕೆರೆಯನ್ನು ಬಿಡಿಸಬೇಕು. ಇದರಿಂದಾಗಿ ಒಬ್ಬರು ವ್ಯಕ್ತಿಗಳು ನ್ಯಾಯಾಲಯದ ಮೆಟ್ಟಿಲು ಏರಿದ್ದಾರೆ ಎಂದು ದೂರಿದರು. ಇದಲ್ಲದೆ ಗ್ರಾಮದ 10 ಸಮಸ್ಯೆಗಳ ಬಗ್ಗೆ ಶಾಸಕರ ಗಮನಕ್ಕೆ ತಂದರು. ಇದಕ್ಕೆ ಸ್ಪಂದಿಸಿದ ತಾಲೂಕು ಪಂಚಾಯಿತಿ ಇಒ ಕೆ ಸುಷ್ಮಾ, ಕೋರ್ಟ್ ಕೇಸ್ ಮುಗಿದ ಬಳಿಕ ಕೆರೆ ಅಭಿವೃದ್ಧಿಗೊಳಿಸಲು ಪಂಚಾಯಿತಿ ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಶಾಸಕ ಅನಿಲ್ ಚಿಕ್ಕಮಾದು ಅವರು ರೈತರಿಗೆ ಸಾಗುವಳಿ ಪತ್ರ ವಿತರಿಸಿದರು. ರಸ್ತೆ ಸಮಸ್ಯೆ, ಸಾಗುವಳಿ ಪತ್ರ, ಪಿಂಚಣಿ ಸಮಸ್ಯೆ, ವಿದ್ಯುತ್ ಸಂಪರ್ಕ, ಮಳೆ ಹಾನಿಯಿಂದಾಗಿ ಮನೆ ಮಂಜೂರು ಸೇರಿದಂತೆ 10 ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ಶಾಸಕರಿಗೆ ಅರ್ಜಿ ಸಲ್ಲಿಸಿದರು. ಶಾಸಕರು ಅರ್ಜಿಗಳನ್ನು ಶೀಘ್ರದಲ್ಲೇ ಇತ್ಯರ್ಥಪಡಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟಸ್ವಾಮಿ, ಜಿಲ್ಲಾ ಮಾಜಿ ಸದಸ್ಯ ಕೆ ಚಿಕ್ಕವೀರ ನಾಯಕ, ತಹಶೀಲ್ದಾರ್ ಚೆಲುವರಾಜು, ತಾಲೂಕು ಪಂಚಾಯಿತಿ ಇಒ ಕೆ ಸುಷ್ಮಾ, ಸದಸ್ಯರಾದ ಚನ್ನನಾಯಕ, ಶಿವಣ್ಣ, ಅಂಕನಾಯಕ, ಸತ್ಯ, ತಿಮ್ಮಪ್ಪ, ವಿಜಯಕುಮಾರ್, ರತ್ನಮ್ಮ, ನಾಗರತ್ನ, ಪಿಡಿಒ ಕೆ ಪರಮೇಶ್, ಅಧಿಕಾರಿಗಳಾದ ಸಿಡಿಪಿಒ ಆಶಾ, ಬಿಒ ಉದಯಕುಮಾರ್, ಕೃಷಿ ಅಧಿಕಾರಿ ರಂಗಸ್ವಾಮಿ, ಸಮಾಜ ಕಲ್ಯಾಣ ಅಧಿಕಾರಿ ರಾಮಸ್ವಾಮಿ, ನೀರಾವರಿ ಇಲಾಖೆಯ ರಮೇಶ್ ಬಾಬು, ಎಡಿಎಲ್ಆರ್ ಜಗನ್ನಾಥ್, ಸಿಬ್ಬಂದಿಗಳಾದ ವಿನೋದ್, ಕಬಿಣಿ ಹೇಮಂತ್, ಶಾಸಕ ಆಪ್ತ ಸಹಾಯಕ ಮಂಜುನಾಥ್, ಸುದರ್ಶನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ವರದಿ ಚಂದ್ರಹಾದನೂರು. ಅಪರೂಪ ಇತ್ತು ಇಂದ ಯಾವಾಗ ಈಗ ಒಂದು 2-3 ವರ್ಷದಿಂದ ಈ ಪಂಚಾಯತಿ ಅವ್ರು ಏನ್ ಮಾಡ್ತಾರ, ಯಾವ ಕಾರಣಕ್ಕೆ ಮಾಡ್ತಾರ ಏನೋ ಗೊತ್ತಿಲ್ಲ. ಒಂದೊಂದು ಜಾಗ ಇಬ್ಬಿಬ್ಬರು ಡಿಮ್ಯಾಂಡ್ ಕೊಟ್ಬಿಟ್ಟು ಈಗ 5 ಜನ ಸಹ ಕೇಸ್ಗೆ ಹೋಗಿರೋದು. ಅದು ಯಾವ ಕಾರಣಕ್ಕೆ ಕೊಟ್ಟಾರೋ ಅನ್ನೋ ಒಂಚೂರು ದಯವಿಟ್ಟು ತಾವು ಕೇಳಬೇಕು. ಆಯ್ತು, ಒಂದ್ ನಿಮಿಷ. ರೆಸಲ್ಯೂಷನ್ ಯಾರು ಬರೀತಾ ಇದ್ದೀರಾ? ಪಂಚಾಯತಿಗೆ ರೆಸಲ್ಯೂಷನ್ ನಿಮ್ಗೆ ಒಂದು ಪ್ರೊಸೀಡಿಂಗ್ಸ್ ಗೊತ್ತಿಲ್ಲ. ಏನ್ ನಡೀತಿದೆ ಗ್ರಾಮ ಸಭೆಯಲ್ಲಿ? ಏನು ಏನಕ್ಕೆ ಮತ್ತೆ ಗ್ರಾಮ ಸಭೆ ಮಾಡ್ತೀರಾ? ಗ್ರಾಮ ಸಭೆಯಲ್ಲಿ ಏನ್ ತೀರ್ಮಾನ ಆಯ್ತದ, ಏನು ಎತ್ತ ಅಟ್ಲೀಸ್ಟ್ ನೀವು ಹೇಳ್ಬೇಕು. ಬಿಲ್ ಕಲೆಕ್ಟ್ರು ದಯವಿಟ್ಟು ಮಾತಾಡ ಅಂತವ್ರು ಇದ್ರು ಇಲ್ಲಿ ಬಂದು ಮಾತಾಡ್ಬೋದು. ಎಲ್ಕೂ ಅಕ್ಕಿದೆ ಮಾತಾಡೋದಕ್ಕ ಕೇಳೋಕ್ಕೂ ಅಧಿಕಾರ ಇದೆ. ದಯವಿಟ್ಟು ಅಲ್ಲೇ ಗರ್ಭ ಮಾಡ್ಕೊಬೇಡಿ. ದಯವಿಟ್ಟು ಮಾತಾಡ ಅಂತವ್ರು ಇದ್ರು ಬಂದು ಮಾತಾಡಿ. ಆಯ್ತು, ಈಗ ಉಳ್ಕೆ ಜಮೀನ ಏನ್ ಮಾಡ್ಬೇಕು? 79 ಎಕರೆ ಆಯ್ತು, ನಿಮ್ ಊರಿಗೆ ಸೇರೈತೆ. ಹ್ಯಾಂಡ್ ಓವರ್ನ ತಗೋತಾರೆ ಪಂಚಾಯತಿಯಿಂದ. 8 ಎಕರೆ ಶಾಲೆಗೆ ರಿಸರ್ವೇಶನ್ ಐತೆ. ಇನ್ ಮಿಕ್ಕಿದ್ದು ಜಾಗ ಇನ್ನು ಎಷ್ಟು ಉಳ್ಕತ್ತದೆ? ಇನ್ನು ಸರ್ ಆಗಿರುವಂತದ್ದು ಅದು ಇವರು ನೀರಾವರಿ ಇಲಾಖೆಯವರ ಹೆಸರಲ್ಲಿ ಅಕ್ವೈರ್ ಆಗಿದೆ. ಅದನ್ನ ಇವರು ನಮ್ಮ RDPRನವರು ಸ್ವಾಧೀನ ತಗೋಬೇಕು ಅವ್ರ ಕಡೆಯಿಂದ. ಇಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ ಅಕ್ವೈರ್ ಮಾಡೋ ಬಾಡಿ ಅಲ್ಲಿ ಬರಲ್ಲ. ಇದಕ್ಕೆ ಸ್ಕೆಚ್ ನಮ್ಮ ಕಡೆ ಇದೆ. ಆದ್ರೆ ಇದ್ರಲ್ಲಿ ಏನಾಗಿದೆ,
ಹಿಂದೆ ರೈತರ ಹೆಸರೇ ಅದರಲ್ಲಿ ಆರ್ಟಿಸ್ಟ್ನಲ್ಲಿ ಬರ್ತಾ ಇತ್ತು, ಅದೆಲ್ಲ ನಾವು ಚೇಂಜ್ ಮಾಡಿಸಿದೀವಿ. ಎಕ್ಸೆಪ್ಟ್ 83ನೇ ಸರ್ವೆ ನಂಬರಲ್ಲಿ ಸುಮಾರು 21 ಎಕರೆ 21 ಗುಂಟೆ ಮಾತ್ರ ನಾವು ಐಡೆಂಟಿಫೈ ಮಾಡಿ ಮಾರ್ಕ್ ಮಾಡಬೇಕು. ಅದು ಯಾರು ಅದು RTC ನಲ್ಲಿ ಅವ್ರ ಹೆಸರು ತೆಗಿಬೇಕಾಗ್ತದೆ. ಅದು ಯಾವ ಭಾಗ ಆಗಿದೆ ಅಂತೇಳಿ ನಾನು ಇವ್ರಿಗೆ ಇವತ್ತಾನೆ ಮಾತಾಡಿದ್ದೀನಿ ADLR ಅವ್ರಿಗೆ. ನೀರಾವರಿ ಇಲ್ಲ, ಇದು ನಮ್ಮ ಕಬಿನಿ ಲ್ಯಾಂಡ್ ಎಕ್ವಿಷನ್ ಆಫೀಸಲ್ಲಿ ಅದು ಡೀಟೇಲ್ಸ್ ಇದೆ ತಗೊಂಬಂದು ಮಾರ್ಕ್ ಮಾಡಿ ಅವ್ರಿಗೆ ಮಾರ್ಕ್ ಮಾಡಿ ಕೊಡಿ ಅಂತ ಹೇಳಿದ್ದೀನಿ. ಇದು ಸಂಪೂರ್ಣ ನಿಮ್ಮ ಪಂಚಾಯತಿಲಿ ಇರಬೇಕು. ಇದು ಯಾರು ನಿಮಗೆ ನೀವೇ ಇದೆಲ್ಲ ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡು ನೀವೇ ಡೆವಲಪ್ ಮಾಡಬೇಕೇ ಹೊರತು ಇದನ್ನ ಇವರು ಕಬಿನಿಯವರಾಗಲಿ ನಮ್ಮ ತಹಶೀಲ್ದಾರ್ ಆಫೀಸಲ್ಲಾಗಲಿ ಎಲ್ಲೂ ಕೊಡಲ್ಲ. ಯಾಕೆಂದ್ರೆ ಇದು ಪೂರ್ಣವಾಗಿ RDPR ಜವಾಬ್ದಾರಿ. ನಿಮಗೆ ಅಕ್ವೈರ್ ಆಗಿದೆ, ಔಟ್ ಸೈಡ್ಸ್ಗೋಸ್ಕರ ಅಕ್ವೈರ್ ಆಗಿರೋಂಥ ಪ್ರಾಪರ್ಟಿ ನೀವೇ ಪ್ರೊಟೆಕ್ಟ್ ಮಾಡ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ RTC ಬೇಕಾದ್ರೆ ನಾವು ಕೊಡ್ತೀವಿ. ಈಗ ನೀವು ಹೇಳೋ ಪ್ರಕಾರ RTC ಯಾರ ಹೆಸರು ಓಡ್ತಾ ಇತ್ತು? ನೀರಾವರಿ ಇಲಾಖೆ. ಇನ್ನೂ ನೀರಾವರಿ ಇಲಾಖೆ ಇಲ್ಲ. ನೀರಾವರಿ ಇಲಾಖೆಗೆ ಅಕ್ವೈರ್ ಆಗಿರುತ್ತೆ. ನೀರಾವರಿ ಇಲಾಖೆಗೆ ಏನಾಗಿದೆ, ಕಬಿನಿ ಡ್ಯಾಮು ಅಕ್ವೈರ್ ಆಗ್ತದೆ.